ಪಣಂಬೂರು ಮತ್ತು ಕುಳಾಯಿಯ ಯುವವಾಹಿನಿ ಮುಂದಾಳತ್ವದಲ್ಲಿ ದೇರಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆ ಮತ್ತು ನಗರದ ಎಬಿ ಶೆಟ್ಟಿ ಸ್ಮಾರಕ ದಂತ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ದಂತ ಚಿಕಿತ್ಸಾ ಶಿಬಿರವು ಆಗಸ್ಟ್ 24ರಂದು ನಗರದ ಕುಳಾಯಿಯ ಮಹಿಳಾ ಮಂಡಲದ ಸಭಾಂಗಣದಲ್ಲಿ ನಡೆಯಲಿದೆ. ಸುರತ್ಕಲ್ನ ರೋಟರಿ ಕ್ಲಬ್, ಪಣಂಬೂರು ಕುಳಾಯಿ ಯುವವಾಹಿನಿ ಮಹಿಳಾ ಮಂಡಲ, ಇನ್ನರ್ ವೀಲ್ ಕ್ಲಬ್ ಸುರತ್ಕಲ್ ಇವರ ಸಹಭಾಗಿತ್ವದಲ್ಲಿ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆ ಮತ್ತು ನಗರದ ಎಬಿ ಶೆಟ್ಟಿ ಸ್ಮಾರಕ ದಂತ ವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ, ದಂತ ಚಿಕಿತ್ಸಾ ಶಿಬಿರ ನಡೆಯಲಿದೆ. ಆಗಸ್ಟ್ 24ರಂದು ನಡೆಯುವ ಶಿಬಿರವು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30ರವರೆಗೆ ನಡೆಯಲಿದ್ದು, ತಜ್ಞ ವೈದ್ಯರಿಂದ ಮಾಹಿತಿ ಸಿಗಲಿದೆ ಎಂದು ಅಧ್ಯಕ್ಷೆ ರೇವತಿಯವರು ಮಾಹಿತಿಯನ್ನು ನೀಡಿದರು. ಮಹಿಳಾ ಮಂಡಲ ರಿಜಿಸ್ಟರ್ಡ್ ಕುಳಾಯಿ ಮತ್ತೆ ರೋಟರಿ ಕ್ಲಬ್ ಸುರತ್ಕಲ್ ಮತ್ತೆ ಇನ್ನರ್ ಕ್ಲಬ್ ಸುರತ್ಕಲ್, ಯುವವಾಹಿನಿ ರಿಜಿಸ್ಟರ್ಡ್ ಕುಳಾಯಿ ಪಣಂಬೂರು ಇವರ ಜಂಟಿ ಆಶ್ರಯದಲ್ಲಿ ಮೆಡಿಕಲ್ ಕ್ಯಾಂಪ್ ನಡೀತಾ ಉಂಟು. ಇದು ಹಾಸ್ಪಿಟಲ್, ಅದರಲ್ಲಿ ಬರುವಂತ ಹಾಸ್ಪಿಟಲ್ ಕೆಎಸ್ ಹೆಗ್ಡೆ ಹಾಸ್ಪಿಟಲ್ ಮತ್ತೆ ಎಬಿ ಶೆಟ್ಟಿ ಮೆಮೋರಿಯಲ್ ಡೆಂಟಲ್ ಕಾಲೇಜ್ ಮಂಗಳೂರು ಇವರ ಡಾಕ್ಟರ್ ಸಲಹೆಯಿಂದ ಜನರಲ್ ಚೆಕಪ್, ಇಸಿಜಿ, ಡೆಂಟಲ್, ಹೈ ಚೆಕಪ್ ಎಲ್ಲ ನಡೆಯುತ್ತಾ ಉಂಟು. ಆದಷ್ಟು ಜನರು 24/8/2025ರಂದು ಮಹಿಳಾ ಮಂಡಲ ಕುಳಾಯಿ ಇಲ್ಲಿ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2ರ ತನಕ ನಡೆಯುತ್ತಾ ಉಂಟು. ಉಚಿತವಾಗಿ ನಡೆಯುತ್ತಾ ಇದೆ. ಎಲ್ಲರೂ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ದಂತ ತಪಾಸಣೆ ಮತ್ತು ಚಿಕಿತ್ಸೆ, ನೇತ್ರ ತಪಾಸಣೆ, ಸಾಮಾನ್ಯ ವೈದ್ಯಕೀಯ ತಪಾಸಣೆ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಇಸಿಜಿ, ಚರ್ಮರೋಗ ತಜ್ಞರು, ಎಲುಬು ಮತ್ತು ಕೀಲು ತಜ್ಞರು, ಇಎನ್ಟಿ, ಥೈರಾಯ್ಡ್ ಪರೀಕ್ಷೆ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳು ಸಿಗಲಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.